صلى الله عليه وسلم. السائب بن يزيد يقول: ذهبت بي خالتي إلى النبي صلى الله عليه وسلم فقالت: يا رسول الله، إن ابن أختي وجع. فمسح صلى الله عليه وسلم رأسي ودعا لي بالبركة، وتوضأ فشربت من وضوئه، وقمت خلف ظهره فنظرت إلى الخاتم بين كتفيه فإذا هو مثل زر الحجلة. السائب بن يزيد وداಳುವೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಅರಿಹ ಅಹುರೆಂಗೆ ಮಾಫುಶುಗೆ ಬೊಡುದಾತ ಅಹುರೆಂ ಗೋವಾಗೆಂದಿಯೆ ಅದಿ ಎಕಮನಾ ದೆನ್ನೆವಿಯೆ ಏ ಅಲ್ಲಾಹುಗೆ ರಸೂಲಾಯೆ ಅಹುರೆಂಗೆ ಒಖ್ತಾಗೆ ಮಿ ದರಿಕಲುಂ ಉಳೆನಿ ಬಲಿಮಡು ಕಮೆಗ್ಗೆ ಎಹಿಂದು ಎಕಲೇಗೆ ಫಾನು ಅಹುರೆಂಗೆ ಬೊಲುಗ ಫಿರುಮಾ ಲವ್ವ ಬರಕಾಲ್ಲೆವುಮ ದುಆ ಕುರೆವಿಯೆ ದೆನ್ ಎಕಲೇಗೆ ಫಾನು ವುದೂ ಕುರೆವಿಯೆ ಫಹ ಎಕಲೇಗೆ ಫಾನು ಎ ವುದೂ ಕುರೆವಿ ಫೆಂ ಅಹುರೆಂ ಬುಯಿಮೆ ದೆನ್ ಎಕಲೇಗೆ ಫಾನುಗೆ ಫಹೆಪ್ಪುಳುಂ ಫುರಗಹುಗ ಅಹುರೆಂ ಮಡುಕೊಲ್ಲೀಮೆ ಎಹಿಂದು ನಬೀಕಂ ಖತುಮ್ ಕುರೆವ್ವಿ ಸಿಕ್ಕಫುಳು ಎಕಲೇಗೆ ಫಾನುಗೆ ದೇ ಬೊಂಬಿ ಫಳಿಫುಳು ದೆಮೆದುಂ ಅಹುರೆಂ ದುಶೀಮೆ ಫಹ ಎ ಸಿಕ್ಕಫುಳು ಹಜ್ಲಾ ದೂನಿಗೆ ಬಿಹಿಫ್ಫದೆ.